ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮಾತೃಶಕ್ತಿ ದುರ್ಗಾವಾಹಿನಿ ಈ ಸಂಘಟನೆದ ವತಿರ್ದು ಪ್ರತಿ ವರ್ಷಲ ನಮ್ಮ ಬೇತೆ ಈ ಜಿಲ್ಲೆದ ಬೇತೆ ಭಾಗಡು ರಕ್ತದಾನ ಮನ್ಪನ ಮುಖಾಂತರ ಒಂದು ಸೇವಾ ಕಾರ್ಯಕ್ರಮನು ವಿಶ್ವ ಹಿಂದೂ ಪರಿಷತ್ ಸುಮಾರು ವರ್ಷ ಮುಂಚೆ ಮಂತದ್ದು ಬಂದು ಇನಿ ಕುತ್ತಾರದ ಈ ಭಾಗಡು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕನ್ನಡಕೆರೆ ಶಾಖೆಲ ಪಕ್ಕ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕುತ್ತಾರ್ ರಾಜರಾಜೇಶ್ವರಿ ಶಾಖೆಲ ಜಂಟಿಯಾದ ಇನಿ ಮೂಲ ರಕ್ತದಾನ ಶಿಬಿರವನ್ನು ವ್ಯವಸ್ಥೆ ಮಂತದ್ದು ಐಕೆ ರಕ್ತದಾನ ನಿಧಿ ಸಂಗ್ರಹ ಮನ್ಪರೆ ಏನಪೈ ಆಸ್ಪತ್ರೆದಾಗ ಬೈದೇರಿ ರಕ್ತದಾನ ಶ್ರೇಷ್ಠವೈನ ಒಂಜಿ ದಾನ ದಾದಪಂಡ ಇನಿ ಒಂಜಿ ಜೀವನು ಒರಿಪನಂಚಿನ ಒಂಜಿ ಕರ್ತವ್ಯವು ನಮ್ಮ ಮಾತೇನಲ್ಲ ಈ ದೇಶಡು ಪುಟ್ಟಿನ ಪ್ರತಿ ಒಂಜಿ ನಾಗರಿಕನ ಕರ್ತವ್ಯ ದಾದಪಂಡ ಇನಿ ರಕ್ತದ ಅವಶ್ಯಕತೆ ತುಂಬ ಉಂಡು ಒಬ್ಬೇ ಆಸ್ಪತ್ರೆದಾಗಲೂ ಪ್ರತಿಯೊಬ್ಬರು ಎಂಕ್ಲೆ ಫೋನ್ ಮಂತೊಂದು ಉಪ್ಪೇರಿ ಇನಿ ರಕ್ತದ ಕೊರತೆ ಉಂಡು ಮಸ್ತ್
ಅಂಚಾದ ಆರೋಗ್ಯವಂತ ಒಂಜಿ ಮನುಷ್ಯ ಸುಮಾರು 18 ವರ್ಷದ ಮಿತ್ತದು ಪ್ರತಿವರಿಲ ರಕ್ತದಾನ ಮನ್ಪುನಂಚಿನ ಮನ್ಪೊಲಿ ಮಂತಂಡ ಭಾರಿ ಎಡ್ಡೆ ದಯಪಂಡ ನಮ್ಮ ಹಳೆಯ ರಕ್ತ ಪೋದು ಹೊಸ ರಕ್ತ ನಮ್ಮ ಶರೀರಡು ತಯಾರಾಪು ಅಂಚಾದ ರಕ್ತದಾನ ಅವಶ್ಯಕತೆ ಉಂಡು ಅಂಚಾದ ಮಾತೇರ್ಲ ಈ ಒಂಜಿ ರಕ್ತದಾನ ನೆಟ್ಟು ಭಾಗವಹಿಸಿದು ನಮ್ಮ ರಕ್ತನು ದಾನ ಮನ್ಪುನ ಮುಖಾಂತರ ಒಂಜಿ ಶ್ರೇಷ್ಠమైన ಒಂಜಿ ಕಾರ್ಯವನ್ನು ಮನ್ಪರೆ ನಮ್ಮ ಮಾತೆರ್ಲ ತಯಾರವಡು ಅಂಚಾದ ಇನಿ ಬಜರಂಗ ದಳ ಸುಮಾರು ನಮ್ಮ ಜಿಲ್ಲೆಡು ಮೂಜರ ಸಾರ ಯೂನಿಟ್ ಇರ್ದ ಜಾಸ್ತಿ ವರ್ಷಕ್ಕೆ ನಮ್ಮ ಮಾತಾ ಆಸ್ಪತ್ರೆಗಳ ಕೊರೊಂದಿಲ್ಲ ಅಂಚಾದ ಪ್ರತಿಯೊರ್ಲ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳತ ಈ ಕಾರ್ಯಗೂ ಕೈ ಜೋಡಿಸೋಡು ಒಟ್ಟಿಗೆ ರೋಗಿಲೇನ ಈ ರಕ್ತದ ಅವಶ್ಯಕತೆ ಉಪ್ಪನೇಕ್ಕೆ ಮಾತಾ ಸಹಕಾರ ಕೊರೋಡು ಪನಂದು ನಿಗಳ ಮಾತೆರ್ಲ ವಿನಂತಿ ಬಂತದು. ಆತ್ಮೀಯರೇ, ರಕ್ತದಾನ ಮಹಾದಾನ ಪನ್ಪಿಲಕ್ಕನೆ ಇನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕನ್ನಡಕೆರೆ ಶಾಖೆ ಮುಂಡೋಳಿ ಬೊಕ್ಕ ಶ್ರೀ ರಾಜರಾಜೇಶ್ವರಿ ಕುತ್ತಾರು ಉಳ್ಳಾಲ ನಗರ ಪ್ರಖಂಡದ ಮುತಾಲಿಕೆಡಿ ಒಂಜಿ ಮಾಮಲ್ಲ ದೇವತಾ ಕಾರ್ಯ ಇಂಕ್ಲೈನ ದುರ್ಗಾವಾಹಿನಿ ನಡಪುನ ಮಾಮಲ್ಲ ಒಂಜಿ ವಿಚಾರ ನೀಕು ಮಾತೆರೆಗಳ ಸೊಲ್ಮ ಸಂದೇತ ಮಲ್ಪ ಬಹುಶಃ ಹೆಚ್ಚೆಜ್ಜಿ ಗೋಪಾಲಣ್ಣೆ ಪಲ್ಲಕ್ಕನಿ ಆಯೋಜನೆ ಮಂತಿನ ಸಂಘಟಕರಿಗೆ ಯುವಶಕ್ತಿ ದೇಶದ ಶಕ್ತಿ ನಾವು ಮಾತೆರೆಗಳ ಗೊತ್ತುಂಡು. ಪ್ರಸ್ತುತ ಮಾತಾ ಆಸ್ಪತ್ರೆಡ್ದಲ ಎಂಕ್ಲೆಗೆ ಬರ್ಪನ ಮಾಹಿತಿದ ಪ್ರಕಾರ ರಕ್ತದ ಕೊರತೆ ಮಸ್ತ್ ತೋಜೊಂದು ಒಂಜಿ ಕಂಡ ಸಮಯ ಇಂಚೆತ್ತನ ಪಂಡಿಂದಾಂಡ ಇಂಚಿನ ಕ್ಯಾಂಪ್ ಮಂತದು ಎಂಕ್ಲೋ ಎತ್ತೋ ಕಡೆ ಹಾಸ್ಪಿಟಲ್ ಒಂಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅದುಪನಗ ತೂದುಪ ಬ್ಲಡ್ನ ದಕ್ಕುನಂಚಿನ ಪರಿಸ್ಥಿತಿ ಅಂಡ ಕೋಡೆ ಒಂಜಿ ಪೇಷಂಟ್ಗೆ ಇಂಚೆನೆ ಪಾತೇರ್ನಾಗ ಓಡೆ ಪರಿಸ್ಥಿತಿ ಎತ್ತನ ಪಂಡಿಂದಾಂಡ ಮೇಡಮ್ ಓಲ್ ಮಾತ ಇಂಚಿನ ಕ್ಯಾಂಪ್ ಆಪುಣ ದಯಮಂತಕ್ಲ ನಂಬರ್ ಎಂಕ್ಲೆ ಕೊರ್ಲೆ ಎಂಕ್ಲೆಗೆ ನೆತ್ತೇರ್ದ ಆಪರೇಷನ್ ಟೈಮ್ಡು ಭಾರಿ ಬಂಗ ಆಪುಂಡು ರೀಪ್ಲೇಸ್ಗೆ ಮಾತಂದು ಸೊ ಅಂಚಿನ ಸಂಕಲ್ಪಡು ಎಡ್ಡ ಕಾರ್ಯಕ್ರಮ ನೀನು ಸಂಘಟನೆ ಮಂತದುಂಡು ರೀತಿ ಎಂಕ್ಲೆ ನಕ್ಕನಕ್ಲೆಲ್ಲ ಇದ್ದಾರೆ. ಸೊ ನಿಕ್ಲೆ ಗೆಡ್ಡ ಅವಡು ನಿಕ್ಲೆಡ್ದು ನನಾತ್ ನಮ್ಮ ದೇಶ ರಕ್ಷಣೆಗೆ ದೇಶ ಒರಿಪವನಂಚಿನ ಎಡ್ಡ ಕೆಲಸಗಳು ಆದ ನಮ್ಮ ಸಹೋದರತೆ ಭಾವೈಕ್ಯತೆ ಬರೆಡು ಪನೊಂದು ಮಾತಿರಗಿಲ್ಲ ನಮಗೆ ಪ್ರಧಾನಮಂತ್ರಿ ಮೋದಿಜಿ ಪನ್ಪಲ್ಲಕ್ಕನೆ ವಿಶ್ವಗುರು ಅವಡುಂದಾಂಡ ಖಾಲಿ ಅಲ್ಪಕುಲದು ಮಾತ್ರ ಬಂಗಾವತ್ತಂಡೆ ಆವಂದು ಪ್ರತಿವರಿ ನಮ್ಮ ದೇಶ ನಮ್ಮ ಮಣ್ಣು ಆಯ್ತ ಒಟ್ಟುಗು ನರಮಾನ್ಯನ ಕಷ್ಟ ಸುಖ ತೆರೆಯೊಂದು ಉಪ್ಪುನ ಮೂಜಿದಿನ ಎಡ್ಡೆಡು ಬದುಕಗ ಎಡ್ಡೆ ಕೆಲಸ ಮಲ್ಪಗ ಪನೊಂದು ನನವರ ಸಂಘಟಕರಿಗೆ ಕೈ ಮುಗಿದು ಮಾತಪ್ಪೆಲ್ಲನ ಪರವಾದ ಸೊಲ್ಮೆ ಸಂದಾಯ್ತ ಮಲ್ಪ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕನ್ನಡಗಿರಿ ಶಾಖೆ ಮುಂಡೋಲಿ ಬೊಕ ರಾಜರಾಜೇಶ್ವರಿ ಶಾಖೆ ಕುತ್ತಾರ್ ನೇತ ಜಂಟಿ ಆಶ್ರಯಡ್ ಇಂಕಲು ರಕ್ತದಾನ ಶಿಬಿರ ಇನಿ ಆಯೋಜನೆ ಮಂತದ ರಕ್ತದಾನ ಶ್ರೇಷ್ಠದಾನ ಬಂದು ಇಂಕಲು ಅನ್ನುವಂಥದ್ದಿಲ್ಲ ಆಂಡ ಐತ ವಿಷಯ ಇಂಕಲು ಈ ಹಾಸ್ಪಿಟಲ್ ಪೂರ ಹೋದು ರಕ್ತದಾನ ಈತ ಸಮಯ ಇಂಕಲ ಕಾರ್ಯಕರ್ತರು ಪೂರ ನೇಟ್ಲ ಕೊಡ್ತೀರಿ ರಕ್ತದಾನ ಅಂಚನೆ ಎಂಕಲ್ಲ ಐತೆ ಈ ನೇಟ್ ರಕ್ತದಾನ ಪೂರ ಎಲ್ಲ ನುಮನ್ ಪೋಡು ಪನ್ಪುನ ನೇಟ್ ಎಂಕಲ್ ಇನ್ನು ಒಂಜಿ ಕಾರ್ಯಕ್ರಮ ರಕ್ತದಾನ ಶಿಬಿರ ಬಂದ ದೀತ ನೇತ ನೀನು ಪ್ರಯೋಜನ ಬೊಕ್ಕ ಆಯೋಜನೆ ಮಂತಿನ ನಮ್ಮ ಮೇಕ್ಲಿಗ್ಲ ಏನಪ್ಪಾಯ ಹಾಸ್ಪಿಟಲ್ ಅಕ್ಲಿಗೆ ಎಂಕಲ್ನ ನೇತ್ ಸ್ವಾಗತ ಮಂತದ್ದು. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕನ್ನಡಕೆರೆ ಶಾಖೆ ಮುಂಡೋಳಿ ಅಂಚೆನೆ ಶ್ರೀ ರಾಜರಾಜೇಶ್ವರಿ ಶಾಖೆ ಕುತ್ತಾರೆ ನೇತ ಜಂಟಿ ಆಶ್ರಯಡ್ ಇಡೀ ನಮ್ಮ ಕುತ್ತಾರು ಅಂಚೆನೆ ಈ ಪೂರ್ತಿ ತೊಕ್ಕೊಟ್ಟು ಪರಿಸರದ ಪೂರ ನಮ್ಮ ಹಿಂದೂ ಕಾರ್ಯಕರ್ತರ ಅಂಚೆನೆ ಹಿಂದೂ ಸಮಾಜದ ಬಾಂಧವ್ಯರ ಒಟ್ಟಿಗೆ ಮಂತದ ರಕ್ತದಾನ ಶಿಬಿರ ಕಾರ್ಯಕ್ರಮನ ಇಲ್ಲಿ ನಮ್ಮ ಈ ದುರ್ಗಾವಾಹಿನಿದ ಕಟ್ಟಡ ಕುತ್ತಾರು ಮುಲ್ಪ ಮಂತೊಂದಿಲ್ಲ. ಇಡೀ ಸಮಾಜಮುಖಿ ಕಾರ್ಯದ ಮುಖಾಂತರ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ದೇಶದಾದ್ಯಂತ ಒಂದು ಭಾರಿ ಪುಗರ್ತದ ಕಾರ್ಯವನ್ನು ಮಲ್ತೊಂದುಂಡು. ಈ ಕಾರ್ಯಡ್ ಬಜರಂಗ ದಳ ಮಂಗಳೂರು ಜಿಲ್ಲೆ ಒಂದು ಯಶಸ್ವಿ ಕಾಲಘಟ್ಟ ವಿಶ್ವ ಹಿಂದೂ ಪರಿಷತ್ನ ಅಜಿಪನೆ ವರ್ಷಾಚರಣದ ಈ ಷಷ್ಠಿ ಮುಹೂರ್ತದ ಈ ಶುಭ ಕಾರ್ಯಕ್ರಮಡ್ ದೇಶದಾದ್ಯಂತ ರಕ್ತದಾನ ಶಿಬಿರ ಅಂಚನೆ ವೈದ್ಯಕೀಯ ಶಿಬಿರ ಅವೇ ರೀತಿಯಾದ ಗೋಶಾಲೆ ನಿರಂತರ ಸೇವಾ ಕಾರ್ಯ ಅವೇ ರೀತಿಯಾದ ಆರ್ಥಿಕ ಅಶಕ್ತರಿಗೆ ಪೂರ ಸಹಾಯಧನ ಮಂತ್ರಿ ಈ ಕಾರ್ಯನ ಮಂತೊಂದುಲ್ಲ. ಈ ಕಾರ್ಯಕ್ಕೆ ಪೂರ ಇಂಕುಲು ಹಿಂದೂ ಸಮಾಜದ ಬಂಧುನ ಸಹಕಾರ ಹೊಂದಿತ್ತೊಂದು ನಲ್ಲಾತ್ ಹಿಂದೂ ಸಮಾಜದ ಕಾರ್ಯನ ಮಂತರ ವಿಶ್ವ ಹಿಂದೂ ಪರಿಷತ್ ಅಂಜನೆ ಬಜರಂಗ ದಳದ ಕಾರ್ಯಕರ್ತರಿಗೆ ಆ ಭಾರತ ಮಾತೆ ಆಯುರಾರೋಗ್ಯ ಐಶ್ವರ್ಯ ಶಕ್ತಿನ ಕೊರಡು ಪನೊಂದು ಎಂಕಲ್ನ ಇಂಥ ಕಾರ್ಯಕ್ರಮಕ್ಕೆ ಅನುವು ಮಂತ್ರಿ ಕೊಡ್ತಿನ ದುರ್ಗಾವಾಹಿನಿದ ಪೂರ ಪದಾಧಿಕಾರಿಗಳಿಗೆ ಧನ್ಯವಾದ ಕೊರೊಂದು ಒಂದುವೇ ಬರ್ಪಿನ ಎಲ್ಲಂಜಿ 9 ತಾರೀಕಿಗೆ ಸರಿಯಾದ ಸೋಮವಾರ ನಮ್ಮ ಶೌರ್ಯ ಜಾಗರಣ ರಥಯಾತ್ರೆ ಪಂಪಿನ ಕಾರ್ಯಕ್ರಮ
ಇಡೀ ನಮ್ಮ ಕರ್ನಾಟಕದ ಈ ನಮ್ಮ ಪ್ರಾಂತಡ್ ಒಂಜಿ ಆಯೋಜನೆ ಆವೊಂದುಂಡು. ಈ ಕಾರ್ಯಕ್ರಮ ಎಲ್ಲಂಜಿ ನಮ್ಮ ಸೋಮವಾರದಾನಿ 9 ತಾರೀಕಿಗೆ ಬಲ್ಮಠದ ಜ್ಯೋತಿ ವೃತ್ತಗೆ ಬರ್ತದೆ. ಅಲ್ತಿರ್ದು ಮೆರವಣಿಗೆದ ಮುಖಾಂತರವಾದ ಕದ್ರಿದ ಮೈದಾನಕ್ಕೆ ಹೋದು ಅವಳೊಂದು ಸಮಾರೋಪದ ಕಾರ್ಯಕ್ರಮ ನಡೆಯರುಂಡು. ಈ ಕಾರ್ಯಕ್ರಮದ ನಮ್ಮ ಪ್ರಸಿದ್ಧ ವಾಗ್ಮೇಯನೆಂಚಿನ ಚಕ್ರವರ್ತಿ ಸೂಲಿಬೆಲೆ ಇಂಬೇರೆ ಬರುವುದಿಲ್ಲ. ಅವೇ ರೀತಿಯಾದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಪ್ರಾಂತ್ಯದ ಅಂಚೆ ವಿಭಾಗದ ಪ್ರಮುಖರು ಪೂರೆಲ್ಲ ಈ ಕಾರ್ಯಕ್ರಮದ ಭಾಗವಹಿಸೊಂದುಳ್ಳೇರು. ನಿಗಳು ಪೂರೆಲ್ಲ ಈ ಕಾರ್ಯಕ್ರಮಗಳ ಬರ್ತದೆ ಕಾರ್ಯಕ್ರಮ ಪೊರ್ಲು ಮಂತು ಕೊರಡು ನಿಮಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಪರವಾದ ಕೇನೊಂದಿಲ್ಲ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕುತ್ತಾರ ಘಟಕ ಮತ್ತು ಮುಂಡೋಳಿ ಘಟಕದ ವತಿಯಿಂದ ಯಾನೆಪೋಯ ಆಸ್ಪತ್ರೆಯ ಸಿಬ್ಬಂದಿಗಳ ಸಹಕಾರದೊಂದಿಗೆ ಇವತ್ತು ರಕ್ತದಾನ ಶಿಬಿರ ನಡೆಯುತ್ತಿದೆ. ಸುಮಾರು 100ಕ್ಕೂ ಹೆಚ್ಚು ಮಂದಿ ಈ ದಿನ ರಕ್ತದಾನ ಮಾಡಲಿಕ್ಕೆ ನೋಂದಾವಣೆ ಮಾಡಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಈ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ವಿಶ್ವ ಹಿಂದೂ ಪರಿಷತ್ ಒಂದು ಸೇವಾ ಕಾರ್ಯ ರಕ್ತದಾನ. ಇವತ್ತು ದಕ್ಷಿಣ ಕನ್ನಡದ ಬಹುತೇಕ ಆಸ್ಪತ್ರೆಗಳಲ್ಲಿ ರಕ್ತದಾನದ ಕೊರತೆ ಇದೆ ಅಂತೇಳಿ ಆಗಾಗ ನಮ್ಮ ಕಾರ್ಯಕರ್ತರಿಗೆ ಆಸ್ಪತ್ರೆ ಸಿಬ್ಬಂದಿಗಳು ಹಾಗೂ ದಾಖಲಾತಿ ಇರುವ ರೋಗಿಗಳ ಸಮೀಪವರ್ತಿಗಳು ಕರೆ ಮಾಡುವುದರಿಂದಾಗಿ ರಕ್ತದ ಅವಶ್ಯಕತೆಯನ್ನು ಪೂರೈಸುವ ಉದ್ದೇಶದಿಂದ ನಮ್ಮ ಕಾರ್ಯಕರ್ತರೊಂದು ಇವತ್ತು ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದಾರೆ. ಉತ್ತಮ ಕಾರ್ಯ, ಶ್ಲಾಘನೀಯ ಕಾರ್ಯ. ಮುಂದೆಯೂ ನಮ್ಮೆಲ್ಲ ಕಾರ್ಯಕರ್ತರು ಅಲ್ಲಲ್ಲಿ ಘಟಕಗಳ ಮೂಲಕ ರಕ್ತದಾನ ಶಿಬಿರ ಮಾಡುವ ಮೂಲಕ ರಕ್ತದ ಕೊರತೆಯನ್ನು ನೀಗಿಸಬೇಕು. ಈ ಬಾರಿ ವಿಶ್ವ ಹಿಂದೂ ಪರಿಷತ್ತಿಗೆ 60ನೇ ವರ್ಷ. ಒಂದು ರೀತಿಯಲ್ಲಿ 60ನೇ ವರ್ಷದಲ್ಲಿ ಸೇವಾ ಚಟುವಟಿಕೆ ಒಂದು ಪೂರಕವಾಗಿ ಈ ಕಾರ್ಯ ನಡೆಯುತ್ತಿದೆ. ಜೊತೆಯಲ್ಲಿ ಈ ದಿನ ನರೇಂದ್ರ ಮೋದಿಯವರೊಂದು ಕರೆ ಕೊಟ್ಟ ಹಾಗೆ ಸೇವಾ ಹಿ ಸ್ವಚ್ಛತಾ ಅಂತೇಳಿ, ಆದರೆ ಇಲ್ಲಿ ಸೇವಾ ರಕ್ತದಾನದ ಮೂಲಕ ಆಗ್ತಾಯಿದೆ. ರೋಗಿಗಳಿಗೆ ಒಂದು ರಕ್ತದಾನ ಮಾಡೋ ಮೂಲಕ ಒಂದು ರೀತಿಯ ವಿಶೇಷ ಸೇವೆ ನಡೆಯುತ್ತಿದೆ. ಆ ಮೂಲಕ ನರೇಂದ್ರ ಮೋದಿಯವರ ಒಂದು ಪರಿಕಲ್ಪನೆ ಏನಿದೆ ಸೇವೆದು, ಅದನ್ನು ನಮ್ಮ ಯುವಕರು ಇವತ್ತು ಮಾಡಿ ತೋರಿಸ್ತಾರೆ. ಅವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದೆಯೂ ಇದೇ ರೀತಿ ಸೇವಾ ಕಾರ್ಯಗಳು ನಡೆಯುತ್ತಿರಲಿ. ತುರ್ತು ಅವಶ್ಯಕತೆ ಬಂದಾಗ, ರಕ್ತದ ಕರೆ ಬಂದಾಗ ನಮ್ಮ ಯುವಕರು ಮುಂಚೂಣಿಯಲ್ಲಿ ನಿಂತು ರಕ್ತದಾನವನ್ನು ಮಾಡುವ ಮೂಲಕ ಎಲ್ಲ ಕಾರ್ಯಕರ್ತರಿಗೂ ಪ್ರೇರಣೆ ಆಗಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ.